ಡಯಾಬಿಟಿಸ್ಗೆ ಅಥವಾ ಈ ಸಕ್ಕರೆ ಕಾಯಿಲೆಗೆ ತುಂಬಾ ಪರಿಣಾಮಕಾರಿ ಎನ್ನುವಂತಹ 4 ಅದ್ಭುತವಾಗಿರುವಂತಹ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ಇದೊಂದು ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿರುವಂತಹ ವಿಡಿಯೋ. ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಡಯಾಬಿಟಿಸ್ಗೆ ಹೋಮ್ ರೆಮಿಡೀಸ್ ಅಥವಾ ಮನೆಮದ್ದು ಇದ್ದರೆ ಹೇಳಿ ಮೇಡಮ್ ಅಂತ ಕೇಳ್ಕೊಂಡಿದ್ರು. ಅವರಿಗೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ತುಂಬಾ ಪರಿಣಾಮಕಾರಿಯಾಗಿರುವಂತಹ ತುಂಬಾ ಎಫೆಕ್ಟಿವ್ ಅನ್ನುವಂಥ ಕೆಲವೊಂದು ಮನೆಮದ್ದಿದೆ. ಡಯಾಬಿಟಿಸ್ಗೆ ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ ಅನ್ನುವಂಥ ಕೆಲವೊಂದು ಹೋಮ್ ರೆಮಿಡೀಸ್ ಇದೆ. ಇದನ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಹಾಗೆಯೇ ನನ್ನ ಕೊಲೀಗ್ ಒಬ್ಬರು, ನನ್ನ ಸಹೋದ್ಯೋಗಿಯೊಬ್ಬರು ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅವ್ರದ್ದು ಕೂಡ ಶುಗರ್ ಲೆವೆಲ್ ಒಂದು ಟೈಮಲ್ಲಿ ತುಂಬಾ ಹೈ ಇತ್ತು. ಕೆಲವೊಂದು ಇದರಲ್ಲಿ ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಅವರು ಜಸ್ಟ್ ಒಂದು ವಾರ 2 ವಾರದೊಳಗಡೆ ಅವರ ಇದು ಏನಂತಾರೆ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಂಡಿದ್ರು. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ನನ್ನ ಚಾನೆಲ್ಗೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತುಂಬಾ ಸುಲಭವಾಗಿ ಸಿಗುತ್ತೆ ಮತ್ತು ನೀವು ಎಲ್ಲ ವೀಡಿಯೋಸ್ನ ಎಲ್ರಿಗಿಂತ ಬೇಗನೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಮೇಯ್ನಾಗಿ ಅಟ್ಯಾಕ್ ಆಗೋದು ಇತ್ತೀಚಿನ ಜನರಲ್ಲಂತೂ ಇದು ನಮ್ಮ ಆಹಾರ ಶೈಲಿ ಅಥವಾ ನಮ್ಮ ಲೈಫ್ ಸ್ಟೈಲಿಂದ. ಕೆಲವೊಂದು ಸರಿ ಹೆರಿಡಿಟಿಯಾಗಿ ಅಥವಾ ಅನುವಂಶೀಯವಾಗಿಯೂ ಬರುತ್ತೆ. ಆದರೆ ಮ್ಯಾಕ್ಸಿಮಮ್ ಇವಾಗಿನ ಜನರಿಗೆ ಎಫೆಕ್ಟ್ ಆಗ್ತಾ ಇರೋದು ಲೈಫ್ ಸ್ಟೈಲಿಂದ ಅಂತಲೇ ಹೇಳ್ಬೋದು. ಒಂದು ಸರಿ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನಮ್ಮ ಲೈಫ್ ಸ್ಟೈಲನ್ನು, ಫುಡ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡೇ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಬೇಕೇ ಹೊರತು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇರಲ್ಲ. ಹಾಗಾದರೆ ಮನೆಯಲ್ಲೇ ಕೆಲವೊಂದು ನಾವು ಮನೆಮದ್ದನ್ನು ಮಾಡೋದ್ರ ಮೂಲಕ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು, 100% ಮಾಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಅವರ ಎಕ್ಸಾಂಪಲ್ ಕೊಡ್ತಾನೆ ನಾನು ಕೆಲವೊಂದು 4 ಅದ್ಭುತವಾಗಿರುವಂತಹ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬಾ ಪರಿಣಾಮಕಾರಿಯಾಗಿರುವಂಥದ್ದು. ಇದರಲ್ಲಿ ಮೊದಲನೆಯದಾಗಿ ಬೇಸಿಲ್ ಲೀವ್ಸ್ ಅಥವಾ ಇದಕ್ಕೆ ತುಳಸಿ ಎಲೆ ಅಂತಲೂ ಹೇಳ್ತಾರೆ. ಇದು ಹೇಗೆ ಇದನ್ನ ಯೂಸ್ ಮಾಡೋದು ಅಥವಾ ಯಾವ ಥರ ಇದನ್ನ ತಗೊಳ್ಳೋದು ಅಂತಂದರೆ ಏನೂ ಇಲ್ಲ, ತುಂಬಾ ಸಿಂಪಲ್. ನೀವು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ 2 ಎಲೆ ತುಳಸಿ ಎಲೆನ ತಿನ್ನಬೇಕು, ದಿನ ತಿನ್ನಬೇಕು. ಡಯಾಬಿಟಿಸ್ ಇದ್ದವರು ಈ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ದೇಹದಲ್ಲಿರುವಂತಹ ಶುಗರ್ ಲೆವೆಲ್ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಯಾಕಂತಂದರೆ ಇದರಲ್ಲಿ ಕೆಲವೊಂದು ಆಯಿಲ್ ಮತ್ತು ಹೆವಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಇದು ನಮ್ಮ ದೇಹದಲ್ಲಿರುವಂತಹ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎರಡನೇದು ತುಂಬ ಜನರಿಗೆ ಗೊತ್ತಿದೆ, ಇದು ಎಲ್ರಿಗೂ ಗೊತ್ತಿರುವ ಹಾಗೆ ತುಂಬಾ ಪರಿಣಾಮಕಾರಿಯಾಗಿರುವಂಥ ಒಂದು ಮನೆಮದ್ದು ಏನು ಅಂತಂದರೆ ಅದು ಕಂಚಲ ಅಥವಾ ಹಾಗಲಕಾಯಿ ಅಂತ ಏನು ಹೇಳ್ತಾರೆ. ಇದನ್ನ ನಾವು ಯಾವ ಥರ ತಗೊಳ್ಳೋದು ಅಂತಂದರೆ ಏನೂ ಇಲ್ಲ, ತುಂಬಾ ಸಿಂಪಲ್. ಈ ಹಾಗಲಕಾಯನ್ನು ಒಂದು ದಿನ 1 ಗ್ಲಾಸಷ್ಟು ಇದರ ಜ್ಯೂಸ್ ಕುಡಿಬೇಕು. ಜ್ಯೂಸ್ ಯಾವ ಥರ ಮಾಡೋದು? ಒಂದು ಹಾಗಲಕಾಯಿ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಧದಿಂದ ಕಾಲು ಹಾಗಲಕಾಯಿನ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವ ಬೀಜಗಳನ್ನೆಲ್ಲ ತೆಗೆದು ಬಿಡಬೇಕು. ಬೀಜ ನಾವು ಜ್ಯೂಸ್ಗೆ ಹಾಕಬಾರ್ದು. ಬೀಜ ಡೇಂಜರ್ ಕೂಡ, ತಿಂದರೆ ಹಾಗಲಕಾಯಿ ಬೀಜ ತಿನ್ನಬಾರ್ದು. ಈ ಹಾಗಲಕಾಯಿ ಬೀಜನ ಅಂದರೆ ಎಳಸು ಬೀಜ ಆದರೆ ತೊಂದರೆ ಇಲ್ಲ, ಬಳ್ತಿರೋ ಬೀಜ ಆದರೆ ತಿನ್ನಬಾರ್ದು. ಬೀಜನ ತೆಗೆದುಬಿಟ್ಟು ನಾವು ಈ ಹಾಗಲಕಾಯಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಜ್ಯೂಸನ್ನು ಮಾಡ್ಕೋಬೇಕು. ಈ ಹಾಗಲಕಾಯಿಯಲ್ಲಿ ಕೂಡ ಅಷ್ಟೇ ದೇಹದಲ್ಲಿರುವಂತಹ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುವಂಥ ತುಂಬ ಅಂಶಗಳಿರುತ್ತೆ. ದಿನ ಅಂದರೆ ಹೆವಿ ಡಯಾಬಿಟೀಸ್ ಅಂತಾರಲ್ಲ, ಅಂದರೆ ಎರಡು ಟೈಪ್ದು ಡಯಾಬಿಟೀಸ್ ಇರುತ್ತೆ, ಟೈಪ್ 1 ಟೈಪ್ 2. ಈ 2 ಟೈಪ್ ಡಯಾಬಿಟೀಸ್ ಇದ್ದವರಿಗೆ ಕೂಡ ಹಾಗಲಕಾಯಿ ಜ್ಯೂಸು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ನೀವು ದಿನ 1 ಗ್ಲಾಸಷ್ಟು ಜ್ಯೂಸನ್ನು ನೀವು ಕುಡಿತಾ ಬಂದರೆ ಆಟೋಮೆಟಿಕ್ಕಾಗಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗೇ ಆಗುತ್ತೆ. ಇದಕ್ಕೆ ಲೈವ್ ಎಕ್ಸಾಂಪಲನ್ನು ನಾನು ನೋಡಿದ್ದೀನಿ. 1-2 ವಾರ ಇದನ್ನ ಟ್ರೈ ಮಾಡಿ ಅವರ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಿ ನಮ್ಮಲ್ಲಿ ಬಂದು ಹೇಳಿದರು. ಈ ಥರ ಮಾಡಿದ್ದಕ್ಕೆ ನಂದು ಈಗ ಶುಗರ್ ಅಥವಾ ಈ ಡಯಾಬಿಟೀಸ್ ಕಂಟ್ರೋಲಲ್ಲಿ ಇದೆ ಅಂತ ನನ್ನಲ್ಲಿ ಹೇಳಿದ ಉದಾಹರಣೆಗಳು ಇದೆ. ಇದನ್ನ ನೀವು ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿಗೆ ಹಾಕಿಬಿಟ್ಟು 1 ಗ್ಲಾಸಷ್ಟು ನೀರು ಹಾಕ್ಬೋದು. ಬೇರೆ ಏನು ಹಾಕುವಂಗಿಲ್ಲ. ನಿಮಗೆ ಇದು ಕುಡಿಯೋಕ್ಕಾಗಲ್ಲ, ತುಂಬಾ ಕಹಿ ಇರುತ್ತೆ. ಆದರೂ ನಮಗೆ ಆರೋಗ್ಯ ಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ಇದನ್ನ ಕುಡಿಲೇಬೇಕು. ಅದಕ್ಕೆ ಚಿಟಿಕೆಯಷ್ಟೇ ಒಂದು ಉಪ್ಪು ಸ್ಪ್ರಿಂಕಲ್ ಮಾಡ್ಬೋದು, ಬಿಟ್ಟರೆ ಮತ್ತೆ ಏನು ಹಾಕಲಿಕ್ಕಿಲ್ಲ. ಹಾಗೆಯೇ ಡೈರೆಕ್ಟಾಗಿ ನೀವು ಕುಡಿಯುವಂಥದ್ದು. ದಿನ ಇದನ್ನ ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡಿ. ಟೈಪ್ 1 ಮತ್ತು ಟೈಪ್ 2 2 ಟೈಪ್ದು ಡಯಾಬಿಟೀಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮೂರನೇದು ಇನ್ನೊಂದು ಅದ್ಭುತವಾಗಿರುವಂತಹ ಮನೆಮದ್ದು, ತುಂಬಾ ಪರಿಣಾಮಕಾರಿ.
ಇದು ಕೂಡ ಅಷ್ಟೇ, ಇದರ ಎಕ್ಸಾಂಪಲ್ ಕೂಡ ನಾನು ನೋಡಿದ್ದೀನಿ. ಇದರಲ್ಲಂತೂ ನನಗೆ ಅವರು ಹೇಳಿರೋ ಪ್ರಕಾರ ಒಂದೇ ಒಂದು ಸರಿ ಕುಡಿಯೋದ್ರಿಂದ ಜಸ್ಟ್ ಒಂದು 30-40% ಅಷ್ಟು ಅವರ ಬ್ಲಡ್ ಶುಗರ್ ಕಮ್ಮಿ ಆಗಿದೆ. ಇದೇನು ಅಂತಂದರೆ ಬೆಂಡೆ ಅಥವಾ ಓಕ್ರ ಅಂತ ಕೂಡ ಹೇಳ್ತಾರೆ. ಇದನ್ನ ಯಾವ ಥರ ಮಾಡೋದು? ತುಂಬಾ ಸಿಂಪಲ್. ಬೆಂಡೆನ ನೀವು ಕಟ್ ಮಾಡ್ಕೋಬೇಕು. ಅದರ ಇದು ತೊಟ್ಟು ಕಟ್ ಮಾಡಿಕೊಂಡು ಬೆಂಡೆನ ನೀಟಾಗಿ ತೊಳೆಯಿರಿ. ನೀಟಾಗಿ ತೊಳೆದ್ಬಿಟ್ಟು ಬೆಂಡೆನ ಕಟ್ ಮಾಡಿಕೊಂಡು ನಾವು ಇದನ್ನ 1 ಗ್ಲಾಸ್ ಕ್ಲೀನ್ ನೀರು, ಅಂದರೆ ನೀವು ತಣ್ಣೀರು ಕುಡಿಯಲ್ಲ ಅನ್ನೋರು ಏನು ಮಾಡ್ಬೋದು, ಬಿಸಿಯಾಗಿ ತಣ್ಣಗಾದಂಥ ನೀರನ್ನು ಬೇಕಾದ್ರೂ ತಗೋಬೋದು. ಅಥವಾ ತಣ್ಣೀರು ಕುಡಿಯೋ ಪ್ರಾಕ್ಟೀಸ್ ಇದ್ದವರಿಗೆ ಕ್ಲೀನ್ ಆಗಿರುವಂಥ, ಶುದ್ಧವಾಗಿರುವಂಥ, ಶುಚಿಯಾಗಿರುವಂಥ ತಣ್ಣೀರನ್ನು ತಗೊಂಡು ಆ ತಣ್ಣೀರಲ್ಲಿ ನೀರನ್ನು ತಗೊಂಡು ಆ ನೀರಿಗೆ ಈ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯನ್ನು ಹಾಕಿಬಿಟ್ಟು ಒಂದು ನೈಟ್, ಅಂದರೆ ರಾತ್ರಿ ಪೂರ್ತಿ ನೆನೆಯಲಿಕ್ಕೆ ಬಿಡಬೇಕು. ಬೆಳಗ್ಗೆ ಎದ್ದು ಈ ಬೆಂಡೆಕಾಯನ್ನು ತೆಗೆದುಬಿಟ್ಟು ಬರೀ ನೀರನ್ನು ನಾವು ಕುಡಿಯುವಂಥದ್ದು. ಇದು ಯಾವಾಗಲೂ ಅಷ್ಟೇ, ರಾತ್ರಿ ನೀವು ಮಲ್ಕೋಬೇಕಾದ್ರೆ ಬೆಂಡೆಕಾಯನ್ನು 2 ಬೆಂಡೆಕಾಯಿ ಸಾಕು. 2 ಬೆಂಡೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಬಿಡಿ. ನೀರಲ್ಲಿ ಹಾಕಿ ಅದು ಬೆಳಗಿನ ತನಕ ಚೆನ್ನಾಗಿ ನೆಂದು ಅದರ ಲೋಲೆ ಎಲ್ಲ ನೀರಲ್ಲಿ ಬಿಟ್ಟಿರುತ್ತೆ. ಚೆನ್ನಾಗಿ ಬಿಟ್ಟಿರುತ್ತೆ ಲೋಲೆ ಎಲ್ಲ. ಆ ಲೋಲೆ ನೀರಲ್ಲಿ ಬಿಟ್ಟಾದ ನಂತರ ಬೆಳಗ್ಗೆ ನೀವು ಬರೀ ಹೊಟ್ಟೆಗೆ ಈ ನೀರನ್ನು, ಅಂದರೆ ಬೆಂಡೆಕಾಯಿನ ತೆಗೆದುಬಿಟ್ಟು ಖಾಲಿ ನೀರನ್ನು ಕುಡಿಬೋದು. ನನ್ನ ಕೊಲಿಗೊಬ್ಬರು ಅವರದ್ದು ತುಂಬಾ ಅಂದರೆ ಒಂದ್ಸರಿ ಚೆಕ್ ಮಾಡಿದಾಗ ತುಂಬಾ ಹೈ ಇತ್ತು ಅವ್ರದ್ದು ಶುಗರ್ ಲೆವೆಲ್. ಅವರು ಈ ಮೆಥಡನ್ನು ಯೂಸ್ ಮಾಡಿದರು. ಈ ಮೆಥಡನ್ನು ಜಸ್ಟ್ ಒಂದು 2-3 ದಿನ ಅವರು ಯೂಸ್ ಮಾಡಿ ಅವರು 3rd ಡೇ ಬಂದು ಹೇಳಿದರು ತುಂಬಾ ಎಫೆಕ್ಟಿವ್ ಆಗಿದೆ. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದು ಶುಗರ್ ಲೆವೆಲ್ ಇಷ್ಟಿತ್ತು, ಇವಾಗ ಇಷ್ಟಿದೆ, ಇದಂತೂ ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ, ತುಂಬಾ ಒಳ್ಳೆ ರಿಸಲ್ಟ್ ನನಗೆ ಕೊಡ್ತಾ ಇದೆ ಅಂತ ಅವರು ನಮಗೆ ಬಂದು ಹೇಳಿದರು. ಇದು ರಿಸರ್ಚ್ ಕೂಡ ನಾನು ಮಾಡಿದ್ದೀನಿ ಇದರ ಬಗ್ಗೆ. ಎಲ್ಲ ರಿಸರ್ಚ್ಗಳು ಇದನ್ನೇ ಹೇಳ್ತದೆ, ಬೆಂಡೆಕಾಯಿ ದೇಹದಲ್ಲಿರುವಂತಹ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಅದನ್ನ ನೀವು ಮಸಾಲ, ಸ್ಪೈಸ್, ಖಾರ ಎಲ್ಲ ಹಾಕಿ ತಿನ್ನುವಂಥದ್ದಲ್ಲ, ಅಥವಾ ಬಾಯಿ ರುಚಿಗೆ ಏನು ಬೇಕೋ ಮಾಡಿ ತಿನ್ನುವಂಥದ್ದಲ್ಲ. ಈ ಥರ ನಾನು ಹೇಳಿದ ಮೆಥಡಲ್ಲಿ ಮಾಡಿ ಕುಡಿಯುವಂಥದ್ದು. ಇನ್ನೊಂದು ಅದ್ಭುತವಾಗಿರುವಂತಹ ಮನೆ ಮದ್ದು ಈ ಶುಗರ್ ಅಥವಾ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತಂದರೆ ಅದು ಮೆಂತೆ. ಇದರ ಬಗ್ಗೆ ಕೂಡ ಸಾಕಷ್ಟು ರಿಸರ್ಚ್ ರಿಪೋರ್ಟ್ಗಳಿದೆ. ಇದು ಕೂಡ ಅಷ್ಟೇ ತುಂಬಾ ಪರಿಣಾಮಕಾರಿ. ಇದು ಕೂಡ ತುಂಬಾ ಸಿಂಪಲ್. ಏನು ಮಾಡಬೇಕು ಅಂತಂದರೆ ನೀಟಾಗಿ 1 ಅಥವಾ 2 ಟೇಬಲ್ ಸ್ಪೂನ್, ಜಾಸ್ತಿ ಅಲ್ಲ, ಟೇಬಲ್ ಸ್ಪೂನ್ ತಗೊಳ್ಳೋದಾದರೆ 1 ಟೇಬಲ್ ಸ್ಪೂನ್ ಸಾಕು, ಟೀ ಸ್ಪೂನಲ್ಲಾದರೆ 2 ಟೀ ಸ್ಪೂನ್ ಸಾಕು. ಈ ಏನಂತಾರೆ ಮೆಂತೆ ಬರುತ್ತಲ್ವ, ಮೆಂತೆನ ನೀವು ನೈಟ್ ನೀಟಾಗಿ ತೊಳೆದ್ಬಿಟ್ಟು 1 ಗ್ಲಾಸ್ ನೀರಲ್ಲಿ ಹಾಕಿ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಗೆ ಆ ನೀರು ಮತ್ತು ಮೆಂತೆನ ಒಟ್ಟಿಗೆ ಸೇರಿಸಿ ಕುಡಿಬೇಕು. ಬರೀ ನೀರು ಕುಡಿಯೋದಲ್ಲ, ನೀರು ಮತ್ತು ಮೆಂತೆನ ಬೆಳಗ್ಗೆ ಹೊತ್ತಿಗೆ ಒಟ್ಟಿಗೆ ಸೇರಿಸಿ ಕುಡಿಯುವಂಥದ್ದು. ಇದು ಕೂಡ ಅಷ್ಟೇ ದೇಹದಲ್ಲಿರುವಂತಹ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಿ ಆ ಇನ್ಸುಲಿನ್ ಅಂತ ಏನಿರುತ್ತೆ ಅದು ಪ್ರಾಪರಾಗಿ ಆ್ಯಕ್ಟಿವ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಬೇಕಾದಷ್ಟು ಮೆಂತೆ ಬಗ್ಗೆ ಕೂಡ ಅಷ್ಟೇ ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಗಳು ಸಿಗುತ್ತೆ. ಇದು ಕೂಡ ಅಷ್ಟೇ ತುಂಬಾ ಪರಿಣಾಮಕಾರಿ. ಆಮೇಲೆ ಈ ಶುಗರಿಗೆ ಅಂತಂದರೆ ಡಯಾಬಿಟೀಸ್ನವರಿಗೆ ತುಂಬಾ ಅಂದರೆ ಲೋಳೆ ಅಂಶ ಇರುವಂತಹ ಜ್ಯೂಸ್ಗಳು ಅಥವಾ ಕಹಿ ಇರುವಂಥ ಜ್ಯೂಸ್ಗಳು ತುಂಬಾ ಒಳ್ಳೆಯದು. ಈವನ್ ಅಲೋವೆರಾದ ಜ್ಯೂಸ್ ಕುಡಿದರೂ ಕೂಡ ತುಂಬಾ ಒಳ್ಳೆಯದು. ಅದಲ್ಲದೆ ನೆಲ್ಲಿಕಾಯಿ ಬರುತ್ತಲ್ವ, ನೆಲ್ಲಿಕಾಯಿಯನ್ನು 1 ನೆಲ್ಲಿಕಾಯಿ ತಗೊಂಡು ಅದನ್ನ ಚೆನ್ನಾಗಿ ಸಿಪ್ಪೆ ಅಂದರೆ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕೂಡ ಕುಡಿಬೋದು. ನೆನ್ಪಿಟ್ಕೊಳ್ಳಿ, ನೆಲ್ಲಿಕಾಯಿ ಕೂಡ ನಮ್ಮ ದೇಹದ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಅದಲ್ಲದೆ ನೆಲ್ಲಿಕಾಯಿ ಇಮ್ಯುನಿಟಿ ಬೂಸ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಈ ಎಲ್ಲದನ್ನು ನಾವು ಒಟ್ಟಿಗೆ ತಗೋಬೇಕಂತ. ಖಂಡಿತವಾಗ್ಲೂ ಒಟ್ಟಿಗೆ ತಗೋಬೇಕಾಗಿಲ್ಲ. ಇದರಲ್ಲಿ 1 ಅಥವಾ 2 ನೀವು ಡೈಲಿ ಯೂಸ್ ಮಾಡ್ಬೋದು. ಇದರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್, ನೀವು ತಿನ್ನುವಂಥ ಆಹಾರದಲ್ಲಿ ನೀವು ಕಂಟ್ರೋಲ್ ಮಾಡಿಲ್ಲದಿದ್ದರೆ ನಿಮ್ಮ ದೇಹದ ಏನಂತಾರೆ ಶುಗರ್ ಲೆವೆಲ್ ಖಂಡಿತವಾಗ್ಲೂ ಕಂಟ್ರೋಲ್ ಆಗಲ್ಲ. ಆಹಾರದಲ್ಲಿ ಯಾವ ಥರ ಇರಬೇಕು ಅಂತಂದರೆ, ಶುಗರ್ ಇರೋರು ಜಾಸ್ತಿಯಾಗಿ ಅನ್ನ ಅಥವಾ ರೈಸ್ ಐಟಮ್ ತಿನ್ನಲೇಬಾರ್ದು. ಅದರ ಬದಲಾಗಿ ಜೋಳದ ರೊಟ್ಟಿ, ಚಪಾತಿ, ರಾಗಿ ಗಂಜಿ, ರವೆ ಗಂಜಿ ಈ ಥರ ಕುಡಿಬೋದು. ನೀವು ರಾಗಿ ಗಂಜಿ ಕುಡಿದರೆ ತುಂಬಾ ಒಳ್ಳೆಯದು. ರಾಗಿ ಗಂಜಿ ಕೂಡ ಅಷ್ಟೇ, ಇದು ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಒಳ್ಳೆ ಶಕ್ತಿ ಕೊಡುತ್ತೆ. ಹಾಗೆಯೇ ಈ ಮೊಳಕೆ ಹಾಕಿರೋ ಕಾಲೆಲ್ಲ ಇರುತ್ತಲ್ವ, ಅವುಗಳನ್ನು ತಿನ್ಬೋದು. ರೈಸ್ ಬಿಡಬೇಕು ಮತ್ತು ಸ್ವೀಟನ್ನು ಬಿಡಬೇಕು. ಇಷ್ಟಲ್ಲದೆ ದಿನಕ್ಕೆ 1 ಗಂಟೆ ಆದರೂ ವಾಕಿಂಗು, ಎಕ್ಸಸೈಸು ಮಾಡಿದರೆ
ನೀವು ಜಸ್ಟ್ 1 ವಾರ ಅಥವಾ 2 ವಾರದಲ್ಲಿ ರಿಸಲ್ಟನ್ನು ಪಡೀತೀರಾ. ನಾನು ಕೊಟ್ಟಿರುವಂತಹ ಈ ಮನೆಮದ್ದಲ್ಲಿ 1-2 ಮನೆಮದ್ದನ್ನು ಡೈಲಿ ಫಾಲೋ ಮಾಡ್ಕೊಂಡು ಬಂದು ರೈಸ್ ಐಟಮನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡಿಕೊಂಡು ಸ್ವೀಟನ್ನು ತಿನ್ನದೆ ಮುಟ್ಟದೆ ನೀವು 1 ಗಂಟೆ ಎಕ್ಸಸೈಸ್ ಮಾಡಿಕೊಂಡು ಚೆನ್ನಾಗಿ ಕಾಳು ಅಥವಾ ಈ ರೊಟ್ಟಿ ಚಪಾತಿ ಈ ಥರದನ್ನೆಲ್ಲ ತಿನ್ಕೊಂಡು ಬಂದು ನೀವು ಮೇಂಟೈನ್ ಮಾಡ್ತಾ ಬಂದರೆ 2 ವಾರದಲ್ಲಿ ನಿಮ್ಮದು ಬಿ ಪಿ ಎಲ್ಲ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದರೆ ಟೆನ್ಷನ್ ತಗೋಬಾರ್ದು. ಸ್ಟ್ರೆಸ್ಸಿಂದ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿರಬೇಕು. ಅದು ನೀವು ಏನೇ ಮನೆಮದ್ದು ಮಾಡಿ ನೀವು ಟೆನ್ಷನ್ ತಗೊಂಡ್ರಿ ಅಂತಂದರೆ ನಿಮಗೆ ಯಾವುದೇ ಮಾಡಿದ್ರೂ ವರ್ಕ್ ಆಗಲ್ಲ. ಇಷ್ಟೇ, ತುಂಬಾ ಸಿಂಪಲ್. ಆರಾಮಾಗಿರಿ, ಟೆನ್ಷನ್ ತಗೊಳ್ಳದೇ ಇರಿ. ಆಮೇಲೆ ಹಣ್ಣು ಹಂಪಲಲ್ಲಿ ನ್ಯಾಚುರಲ್ ಶುಗರ್ ಇರುತ್ತೆ. ಬಾಳೆಹಣ್ಣು, ಮ್ಯಾಂಗೋ ಮತ್ತು ಈ ಹಲಸಿನ ಹಣ್ಣು ಬಿಟ್ಟು ಬೇರೆ ಎಲ್ಲ ಹಣ್ಣು ಹಂಪಲುಗಳನ್ನು ಆಲ್ಮೋಸ್ಟ್ ತಿನ್ಬೋದು, ಏನೂ ರೆಸ್ಟ್ರಿಕ್ಷನ್ ಇಲ್ಲ. ಯಾಕಂತಂದರೆ ಅದರಲ್ಲಿ ನ್ಯಾಚುರಲ್ ಆಗಿರುವಂತಹ ಶುಗರ್ ಇರುತ್ತೆ. ಇದೇನು ಹಾರ್ಮ್ ಮಾಡಲ್ಲ, ಇದರಿಂದ ಏನು ನಿಮ್ಮದು ಶುಗರ್ ಲೆವೆಲ್ ಜಾಸ್ತಿ ಆಗಲ್ಲ. ಕೆಲವು ಬಾಳೆಹಣ್ಣಿನಲ್ಲಿ ಜಾಸ್ತಿ ಶುಗರ್ ಗ್ಲೂಕೋಸ್ ಅಂಶ ಇರುವಂಥದ್ದನ್ನು ತಿನ್ನಬೇಡಿ. ಮಾವಿನ ಹಣ್ಣು ಕೂಡ ಅಷ್ಟೇ ತುಂಬಾ ಸ್ವೀಟ್ ಆಗಿರೋದು ಬೇಡ. ಹಲಸಿನ ಹಣ್ಣು ಕೂಡ ಅಷ್ಟೇ ತುಂಬಾ ಸ್ವೀಟ್ ಇರುತ್ತೆ. ಆದ್ದರಿಂದ ಈ 3 ಹಣ್ಣನ್ನು ಬಿಟ್ಟು ಮಿಕ್ಕಿದ ಯಾವ ಹಣ್ಣುಗಳನ್ನು ಬೇಕಾದರೂ ತಿನ್ಬೋದು. ಇಷ್ಟೇ, ನೋಡಿದ್ರಲ್ವಾ? ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ತುಂಬಾ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ ನನ್ನ ಚಾನಲಲ್ಲಿದೆ. ಎಲ್ಲದನ್ನು ನೋಡಿ ಶೇರ್ ಮಾಡಿ, ಬೇರೆಯವರಿಗೂ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಬರುತ್ತೆ. ನೀವು ಎಲ್ರಿಗಿಂತ ಬೇಗ, ತುಂಬಾ ಬೇಗ ನಮ್ಮ ವೀಡಿಯೋಸ್ನ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ.